ಸುಮಾರು 3ರಿಂದ 3,500 ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊಂದಿರುವ ಬೃಹತ್ ಶಿಲಾಯುಗದ ಶಿಲಾಗೋರಿಗಳು ಉಡುಪಿ ಜಿಲ್ಲೆಯ ಒಂಡಾರು ವ್ಯಾಪ್ತಿಯ ಕಕ್ಕುಂಜೆ ಗಾವಳಿ ರಕ್ಷಿತ ಅರಣ್ಯ ಪ್ರದೇಶದಲ್ಲಿದ್ದು ಅವಸಾನದ ಅಂಚಿಗೆ ತಲುಪಿವೆ. ಈ ಪ್ರದೇಶದಲ್ಲಿ ಒಟ್ಟು 5 ಪ್ರಾಚೀನ ಶಿಲಾಗೋರಿಗಳು ಪತ್ತೆಯಾಗಿದ್ದು ಅವುಗಳಲ್ಲಿ ಒಂದೇ ಶಿಲಾಗೋರಿ ಮಾತ್ರ ನೆಟ್ಟಗಿದ್ದು ಉಳಿದ 4 ಶಿಲಾಗೋರಿಗಳು ನೆಲಕ್ಕೆ ಕುಸಿದು ಬಿದ್ದಿವೆ. ಅರಣ್ಯ ಇಲಾಖೆಯಿಂದ ನೆಡಲಾಗಿರುವಂತಹ ಅಕೇಶಿಯ ಮರಗಳು ವರ್ಷಗಳಿಂದ ಬೃಹದಾಕಾರವಾಗಿ ಬೆಳೆದು ಅವುಗಳ ಬೇರುಗಳು ಶಿಲಾಗೋರಿಗಳ ನೆಲೆಯನ್ನ ದುರ್ಬಲಗೊಳಿಸಿರುವುದಲ್ಲದೆ ನಿಧಿಗಳ್ಳರ ಹಾವಳಿಯಿಂದಲೂ ಕೂಡ ಈ ಅಪರೂಪದ ಪುರಾತತ್ವ ಸ್ಮಾರಕಗಳು ಹಾನಿಗೊಳಗಾಗಿವೆ ಎನ್ನಲಾಗಿದೆ. ಈ ಹಿನ್ನೆಲೆ ಇಂತಹ ಅಪೂರ್ವ ಐತಿಹಾಸಿಕ ಪುರಾವೆಗಳನ್ನು ಸರ್ಕಾರ ತಕ್ಷಣ ಸಂರಕ್ಷಿಸಿ ಮುಂದಿನ ತಲೆಮಾರಿಗೆ ಪರಿಚಯಿಸುವ ಜವಾಬ್ದಾರಿ ವಹಿಸಬೇಕು ಎಂದು ಸ್ಥಳೀಯರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಶಿಲಾಗೋರಿಗಳನ್ನು ಪುನಃ ನೆಟ್ಟಗೆ ಸ್ಥಾಪಿಸಿ ಸೂಕ್ತ ರಕ್ಷಣಾ ವ್ಯವಸ್ಥೆ, ದಾರಿದೀಪಗಳು, ಮಾಹಿತಿ ಫಲಕಗಳು, ಶಿಲಾಗೋರಿಗಳ ಇತಿಹಾಸ ವಿವರಿಸುವ ಚಿತ್ರಫಲಕಗಳ ಅಳವಡಿಕೆ ಹಾಗೂ ಕಾಂಕ್ರೀಟ್ ರಸ್ತೆ ಮತ್ತು ವಾಹನ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ನಿವೃತ್ತ ಸಂಶೋಧಕ ಪ್ರೊಫೆಸರ್ ಟಿ ಮುರುಗೇಶಿ ಅವರು ತಮ್ಮ ಶಿಷ್ಯ ವೃಂದದವರೊಂದಿಗೆ ಸ್ಥಳೀಯರಿಗೆ ಶಿಲಾಗೋರಿಗಳ ಇತಿಹಾಸ ಮತ್ತು ಮಹತ್ವದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಪ್ರದೇಶದ ಸುತ್ತಮುತ್ತ ಖಾಸಗಿ ಜಾಗಗಳಲ್ಲಿಯೂ ಬಂಡೆಗಳ ಮೇಲೆ ರೇಖಾಚಿತ್ರಗಳು ಕಾಣಸಿಗ್ತಾ ಇತ್ತು. ಇಡೀ ಪ್ರದೇಶವೇ ಪುರಾತತ್ವ ಮಹತ್ವ ಹೊಂದಿದೆ ಎಂದು ಸಂಶೋಧಕರು ತಿಳಿಸಿದ್ದಾರೆ. ರೋಡ್ ಸೈಡ್ ಶಾಸನ ಒಂಚೂರು ಮುಂದೆ ಹೋಗಿರೋಣ, ಒಂಚೂರು ಯಾರಾದ್ರು ಡೈರೆಕ್ಷನ್ ತಪ್ಪು. ಆಚೆ ಇಲ್ಲಲ್ಲ ಆ ಸೈಡಲ್ಲಿ ಚಿತ್ರಗೀತೆ ಉಂಟಾ? ಇಲ್ಲಲ್ಲ. ಹೌದಾ? ಶಾಲೆ ಬ್ಯಾಕ್ ಸೈಡ್ ಇದೆ. ಶಾಲೆ ಬ್ಯಾಕ್ ಸೈಡ್ ಇದೆ. ಹೌದು ಹಾಂ. ನೀವು ಇದ್ರದ್ದೇ ವರ್ಕ್ ಮಾಡೋದು ಹೆಂಗೆ? ಅವ್ರ ಪ್ರೊಫೆಸರ್, ಮಕ್ಕಳಿಗೆಲ್ಲ ಕಲಿಸೋದಲ್ಲ ಅವರೇ ಲೆಕ್ಚರ್ ಆಗಿದ್ದಾರೆ. ಇದು ಎಂತ ಹೇಳಿದ್ದಾರೆ, ಶಿರುವ ಕಾಲೇಜ್ ಪ್ರೊಫೆಸರ್ ಟಿ ಮುರುಗೇಶಿ ಅಂತ. ಹೌದು ಹೌದು.